ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್ ಆರ್ ಡೈಲಿ ಬ್ರೆಡ್ ಅಂಡ್ ಆರ್ ಡೈಲಿ ಫುಡ್. ಸೊ ಸೆಕೆಗಾಲ ಶುರುವಾಯಿತು ಅಂತ ಹೇಳಿದರೆ ಎಲ್ಲೆಲ್ಲೂ ತಂಪು ಪಾನೀಯಗಳು, ಅಲ್ಲಲ್ಲಿ ರೋಡ್ ಸೈಡಲ್ಲಿ ನೋಡ್ತಾ ಇರುವಾಗಲೂ ನಮಗೆ ವಿವಿಧ ರೀತಿಯಾದಂಥ ಹಣ್ಣು ಹಂಪಲು ಕೂಡ ದೊರಕುತ್ತೆ. ನಮ್ಮ ಅಡುಗೆ ಮನೆಯಲ್ಲಂತೂ ಪ್ರತಿನಿತ್ಯವೂ ಕೂಡ, ಈಗಂತೂ ಸೆಕೆಗಾಲ ಬಂತು ಅಂದಾಕ್ಷಣ ನಿತ್ಯವೂ ಪಾನೀಯಗಳ ಒಂದು ಸುರಿಮಳೆ ಅಂತ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಕುಸುಮ ಪ್ರಸಾದ್ ಅವರು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ. ತಂಪಾದ ಪಾನೀಯವ ಅಥವಾ ಯಾವ ರೀತಿಯಾದಂಥ ಖಾದ್ಯ, ಅವ್ರನ್ನೇ ಕೇಳಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೈಸೂರಿಂದ, ದೂರದ ಮೈಸೂರಿಂದ ಬಂದಿದ್ದೀರಿ. ಸೊ ನಮಗೆ ಇವತ್ತು ಮೈಸೂರಿನ ಯಾವುದಾದ್ರೂ ಅಡುಗೆಗಳನ್ನ ಹೇಳ್ಕೊಡ್ತಿದ್ರಾ? ಇಲ್ಲಿದ್ದ ಒಂದು ಮೈಸೂರಿದ್ದು ಸ್ಪೆಷಲ್ ಹೇಳ್ಕೊಡ್ತೀನಿ. ಇನ್ನೊಂದು ನೀವು ಆಗಲೇ ಹೇಳಿದ ಹಾಗೆ ಬೇಸಿಗೆಗಾಲ ತಂಪಾದ ಪಾನೀಯ ಸೇವಿಸಬೇಕು, ಹಣ್ಣುಗಳು ತಿನ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅದರಲ್ಲಿ ಎಳ್ನೀರು ತುಂಬಾ ತಂಪು. ಬೇಸಿಗೆಗಾಲದಲ್ಲಿ ಎಲ್ಲರೂ ಎಳ್ನೀರು ಕುಡಿತಾರೆ. ಆ ಎಳ್ನೀರಲ್ಲಿ ಬರುವಂತ ಗಂಜಿ ಇದೆಯಲ್ಲ ಒಳಗಡೆ, ಆ ಗಂಜಿ ಉಪಯೋಗಿಸ್ಕೊಂಡು ಒಂದು ಪುಡ್ಡಿಂಗ್ ಮಾಡೋಣ. ಓಕೆ, ತಣ್ಣಗಿರ್ತದೆ, ರುಚಿಕರವಾಗಿರ್ತದೆ. ಓಕೆ. ಸೊ ಇಲ್ಲಂತೂ ತುಂಬಾ ಸೆಕೆ. ಸೊ ಇದು ಅಡುಗೆ ಬಗ್ಗೆ ಆಯ್ತು. ಇಲ್ಲಿ ತುಂಬಾ ಸೆಕೆ ಇದೆ. ಮೈಸೂರಲ್ಲಿ ಹೇಗಿದೆ? ನಮ್ಮ ಮೈಸೂರಲ್ಲಿ ವೆದರ್? ಮೊದಲೆಲ್ಲ ಮೈಸೂರು ಅಂದ್ರೆ ತುಂಬಾ ಸ್ವಲ್ಪ ಚಳಿ ಜಾಸ್ತಿ ಇರೋದು, ಸೆಕೆ, ಬೆವರು ಸುರಿಯುವಂತ ಸೆಕೆ ಇರ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಸ್ವಲ್ಪ ಮಂಗಳೂರು ತರಾನೇ ಆಗ್ತಾ ಇದೆ. ಹೌದೌದು, ಬಿಸಿಲು ಜಾಸ್ತಿ ಇದೆ. ಓಕೆ. ಅಲ್ಲಿ ಎಷ್ಟಿದ್ರೆ ಅದು ತಂಪಾಗಿದ್ರೇನೆ, ಅದೊಂಥರ ಕೂಲ್ ಇದ್ರೇನೆ ಖುಷಿ ಅನ್ಸುತ್ತೆ. ಹೌದೌದು, ಅಲ್ಲಿ ಬೇಸಿಗೆ ಬಿಸಿ ಜಾಸ್ತಿ ಆಗ್ತಾ ಇದೆ, ಚಳಿ ಕಡಿಮೆ ಆಗ್ತಾ ಇದೆ. ಸೊ ವೆದರ್ ಎಲ್ಲ ಕಡೆ ಕೂಡ ವೈಪರೀತ್ಯ, ಅಂದರೆ ಎನ್ವೈರನ್ಮೆಂಟಲ್ಲೆಲ್ಲ ಚೇಂಜ್ ಆಗ್ತಾ ಇರುವಾಗ ಅಲ್ಲಿ ಕೂಡ ಪೊಲ್ಯೂಷನ್ ಇಂದಾಗಿ ಅಲ್ಲ ಬಹುಶಃ. ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಕಿಚನ್ಗೆ ಹೋಗೋಣ, ಬನ್ನಿ. ಸರಿ ಮೇಡಮ್, ಈಗ ನಮಗೆ ಹಾಗಾದರೆ ಬೇಸಿಗೆಗಾಲಕ್ಕೆ ತಂಪಾಗಿರುವಂಥದ್ದ ಅಥವಾ ಏನೋ ಬೇರೆ ತಿಂಡಿ ಏನೋ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ? ಯಾವುದು ಇದೆ? ತೆಂಗಿಂದು ಎಳ್ನೀರಿದ್ದು ಗಂಜಿ ಉಪಯೋಗಿಸ್ಬಿಟ್ಟು ಪುಡಿಂಗ್ ಮಾಡೋಣ. ಪುಡಿಂಗ್. ಸೊ ಫಸ್ಟ್ಗೆ ಪುಡಿಂಗ್. ಹೌದು, ಡನ್. ಸೊ ಸ್ಟಾರ್ಟ್ ಮಾಡೋಣ. ಹೇಗೆ? ಮೊದಲಿಗೆ ಒಂದು ಪಾತ್ರೆ ಕೊಡಿ, ಹಾಲು ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಇದು ಸಾಕು ಅನ್ಸುತ್ತೆ. ಇದಕ್ಕೆ ಒಂದು 2 ಕಪ್ಪಿನಷ್ಟು ಅಂದರೆ ಒಂದು ಅರ್ಧ ಲೀಟರ್ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಅದಕ್ಕೆ ಒಂದು ಅರ್ಧ ಕಪ್ಪು ಬೇಡ, ಯಾಕಂದ್ರೆ ಎಳ್ನೀರ್ದು ಗಂಜಿ ಕೂಡ ಸಿಹಿ ಇರ್ತದೆ ನೋಡಿ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಕಡಿಮೆ ಸಕ್ಕರೆಯನ್ನು ಹಾಕೋಣ. ಈಗ ಇದು ಕುದೀತಾ ಇರಲಿ ಸುಕನ್ಯಾ. ಇದು ಚೈನಾ ಗ್ರಾಸ್ ಅಂತ, ಇದು ಒಂದು 10 ಗ್ರಾಮ್ ಪ್ಯಾಕೆಟ್ ಸಿಗ್ತದೆ. ಅದು ಒಂದು ಪ್ಯಾಕೆಟ್ಗೆ 1 ಕಪ್ ನೀರಲ್ಲಿ ನೆನೆ ಹಾಕ್ಬಿಡೋಣ.
ಓಕೆ. ಇದು ಈಗ ಎಷ್ಟು ಇದೆ? ಇದು 10 ಗ್ರಾಮ್ ಇದೆ. 10 ಗ್ರಾಮ್ ಇದೆ. ಹೌದು, ಒಂದು ಪ್ಯಾಕೆಟ್. 1 ಕಪ್ ನೀರು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ನೆನೆ ಇಟ್ಬಿಡ. ಬಿಸಿನೀರು ಹಾಕೊಳ್ಳಿ. ಹೌದು ಹೌದು. 1 ಕಪ್ ನೀರು ಸಾಕಾ? ಸಾಕಾ? ಸಾಕು. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದರೆ ಈ ಚೈನಾ ಗ್ರಾಸ್ ನೆನೀತದೆ. ಸ್ವಲ್ಪ ಬಿಸಿ ಆದಮೇಲೆ ಹಾಕೋಣ. ಓಕೆ. ಸೊ ಚೈನಾ ಗ್ರಾಸ್ ಅಂತ ಹೇಳಿದ್ರೆ ಅದು ನೋಡೋದಕ್ಕೆ ಚೈನಾ ಗ್ರಾಸ್ ಥರ ಇಲ್ಲ. ಹೌದು. ಸೊ ಏನೋ ಫಸ್ಟ್ ರೊಟ್ಟಿ ಥರ ಕಾಣುತ್ತೆ ಅಲ್ವಾ? ಸೊ ಜೆಲೆಟಿನ್ ಇದೆಲ್ಲ ಆದರೆ ನಾನು ಟ್ರೈ ಮಾಡಿದ್ದೀನಿ, ಬಟ್ ಚೈನಾ ಗ್ರಾಸ್ ಮಾಡಿಲ್ಲ. ಚೈನಾ ಗ್ರಾಸ್ ಕೇಳಿದ್ದೇನೆ ಅಷ್ಟೇ ಕೇಳಿದ್ದೇನೆ, ಬಟ್ ಇದು ಕೂಡ ಥಿಕ್ನೆಸ್ಗೆನೆ ಬರುವಂಥದ್ದು. ಹೌದು ಹೌದು ಹೌದು. ಇದು ಹೇಗೆ ಮೆಲ್ಟ್ ಆಗೋವರೆಗೂ ಮಾತ್ರನಾ? ಹೌದು ಹೌದು. ಸಾಕು ಇಷ್ಟೇ. ಆಫ್ ಮಾಡಿ. ಅದು ಒಂದು 10 ನಿಮಿಷ ನೆನೆಯಲಿ. ಅಷ್ಟರಲ್ಲಿ ಇದು ಕುದಿ ಬರ್ತದೆ. ಓಕೆ, ಅಲ್ಲೇ ಇಟ್ಕೊಂಡ್ಬಿಡ್ಲಾ? ಹಾಂ. ಈಗ ಇದು ಕುದಿಯೋ ಅಷ್ಟರಲ್ಲಿ ನಾವು ಈ ಎಳ್ನೀರಿನ ಗಂಜಿ ಇದೆಯಲ್ಲ, ಈ ಎಳ್ನೀರಿನ ಗಂಜಿನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಬಿಡೋಣ. ಓಕೆ. ಈಗ ಇದರಲ್ಲಿ ಎಷ್ಟು ಎಳ್ನೀರ್ದು ಗಂಜಿ ಇದೆ? 1 ಕಪ್ ಸಾಕಾಗುತ್ತೆ. ಓಕೆ. ಇದನ್ನು ಪೇಸ್ಟ್ ಮಾಡಿ ನುಣ್ಣಗೆ. ನೀರು ಹಾಕ್ಕೊಳ್ಬೇಕಾ? ಬೇಡ, ಬೇಕಾಗಿಲ್ಲ. ಸಾಕಾಗುತ್ತೆ. ಇದಕ್ಕೆ ಹಾಕಿ ಕುದಿಯುವಂಥ ಹಾಲಿಗೆ ಪೇಸ್ಟನ್ನು ಹಾಕಿ. ಈಗ ಎಳ್ನೀರು ಗಂಜಿ ಅಂತ ಗೊತ್ತೇ ಆಗ್ತಾ ಇಲ್ಲ. ಇದರ ರುಚಿ ಜಾಸ್ತಿ ಮಾಡೋಕ್ಕೆ ಇದಕ್ಕೆ ಇನ್ನೊಂದು ವಸ್ತುನ ಸೇರಿಸೋಣ. ಇದು ಮಿಲ್ಕ್ ಮೇಡ್. ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋದಾ? ಹಾಂ. ಓಕೆ. ಹಾಕಬೇಕಾ? ಹಾಂ ಹಾಕಿ. ಎಷ್ಟು ಹಾಕಲಿ? ಹಾಕಿ ಒಂದು ಪೂರ್ತಿ ಹಾಕಿ. 3/4 ಕಪ್ಪಿನಷ್ಟಿದೆ. ಇದಕ್ಕೆ ಸಕ್ಕರೆ ಯಾಕೆ ಕಡಿಮೆ ಹಾಕೋದು ಅಂದರೆ ಕಂಡೆನ್ಸ್ ಮಿಲ್ಕ್ ಅಲ್ಲಿ ಕೂಡ ಸಕ್ಕರೆ ಇರ್ತದೆ. ಆಮೇಲೆ ಎಳ್ನೀರಿನ ಗಂಜಿ ಕೂಡ ಸ್ವಲ್ಪ ಸಿಹಿಯಾಗೇ ಇರ್ತದೆ. ಎಸ್, ಅಂದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಅದು ಕಂಡೆನ್ಸ್ ಮಿಲ್ಕ್ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅಲ್ಲ? ಹೌದು, ತುಂಬ ಟೇಸ್ಟಿ. ಸೊ ಚಿಕ್ಕವರಾಗಿರುವಾಗೆಲ್ಲ ಈಗಲೂ ಕೂಡ ಏನಾದರೂ ಖೀರ್ ಅಥವಾ ಖೀರಿಗೆ ಅದು ಸ್ವಲ್ಪ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗುತ್ತೆ. ಹೌದು, ಅದು ಮಾಡುವಾಗ ಸ್ವಲ್ಪ 1 ಸ್ಪೂನ್ ಹೀಗೆ ಹೋಗುತ್ತೆ. ಹೌದಾ? ಹಿಂದೆ ಹೋಗುತ್ತೆ. ಈಗ ನಾವು ನೆನೆಸಿಟ್ಟಂತ ಚೈನಾ ಗ್ರಾಸ್ನ ಸೋಸ್ಬಿಟ್ಟು ಹಾಕೋಣ. ಸೋಸ್ಕೊಳ್ಳೋದಾ? ಹೌದು. ಅದು ಹಾಗೆ ಹಾಕೊಳ್ಬಾರ್ದ ಹೇಗೆ? ಏನು ಇಲ್ಲ, ಅದು ಸ್ವಲ್ಪ ಎಲ್ಲಾನು ಕರಗಿರಲ್ಲ. ಇದಿಷ್ಟೇ ಮಾಡಿಟ್ರೆ ಎಳ್ನೀರ್ದು ಪಾಯಸ ಆಗ್ತದೆ. ಎಳ್ನೀರು ಗಂಜಿಯ ಪಾಯಸ ಆಗ್ತದೆ. ಅದಕ್ಕೆ ಚೈನಾ ಗ್ರಾಸ ಹಾಕಿದ್ರೇನೆ ಪುಡಿಂಗ್ ಆಗೋದು. ಬರೀ ಇಷ್ಟೇ ಆದ್ರೆ ಇನ್ನೂ ಅದು ಗಟ್ಟಿ ಬರಲ್ಲ. ಹೌದು ಹೌದು. ಇದಾಗ್ತೇನೆ. ಅದು ಇಷ್ಟಿಷ್ಟೇ ಕನ್ಸಿಸ್ಟೆನ್ಸಿ ಅಂತ ಒಂದು ಕಪ್ ಕ್ವಾಂಟಿಟಿ ಕೂಡ 1 ಕಪ್ ನೀರಲ್ಲಿ ನೆನೆಸಿದ್ದೀವಿ ನೋಡಿ. 1 ಕಪ್ ಎಳ್ನೀರ್ದು ಗಂಜಿ, ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕಿದ್ದೀವಿ, 1/4 ಕಪ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀವಿ. ಸಾಕಮ್ಮ ಇಷ್ಟು ಕುಡಿ. ಇಷ್ಟು ಆಯ್ತು, ಸಾಕು. ಕುದಿ ಬರಬೇಕು ಅಂತ ಏನಿಲ್ಲ, ಸಾಕು. ಇದು ಗಟ್ಟಿ ಬರ್ತದೆ, ತಣ್ಣಗಾದಾಗ ಗಟ್ಟಿ ಬರ್ತದೆ. ಓಕೆ ಓಕೆ. ಸೊ ಈಸಿ ಅಂದರೆ ಇಂಥದ್ದು ಈ ಜೆಲೆಟಿನ್ ಅಥವಾ ಈ ಚೈನಾ ಗ್ರಾಸ್ ಎಲ್ಲ ಇದ್ದರೆ
ಇಮಿಡಿಯೇಟ್ ಆಗಿ ಗಟ್ಟಿ ಆಗೋದಕ್ಕೆ ತುಂಬಾ ಅದು ಹೆಲ್ಪ್ ಮಾಡುತ್ತೆ. ಹೌದು ಹೌದು, ಅದಕ್ಕೋಸ್ಕರ ಆ ಉದ್ದೇಶದಿಂದನೇ ಚೈನಾ ಗ್ರಾಸ ಹಾಕೋದು. ಆಫ್ ಮಾಡ್ಲಾ? ಆಫ್ ಮಾಡಿ. ಓಕೆ, ಈಗ ಇದಿಷ್ಟರಲ್ಲಿ ಪುಡಿಂಗ್ ರೆಡಿ ಆಗಿಲ್ಲ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಆರಿದ ಮೇಲೆ 2 ಗಂಟೆಗಳ ಕಾಲ ಫ್ರಿಜ್ ಒಳಗಡೆ ಇಡಬೇಕು ತಣ್ಣಗಾಗ್ಲಿಕ್ಕೆ. ವಿಷಕ್ಕೆ ಅಂತ ಹೇಳಿದ್ರಲ್ಲ ನೀವು, ತಣ್ಣಗೆ ತಿನ್ಬೇಕು ಅಂತ. ಸೊ ಒಂದು ಬೌಲ್ಗೆ ಹಾಕ್ಬಿಟ್ಟು ಆರಿದ ಮೇಲೆ ಫ್ರಿಜ್ಗೆ ಇಡ್ಬೇಕು. ಓಕೆ, ಸ್ವಲ್ಪ ಹೊತ್ತು ಕಾಯ್ಬೇಕು ನೀವು ತಿನ್ನೋಕೆ. ಸೊ ಇಮಿಡಿಯೇಟ್ ಯಾವುದು ಆಗಲ್ಲ. ಇಲ್ಲ, ಸೊ ತಾಳಿದವನು ಬಾಳಿಯಾನು ಅಂತ ಹೇಳಿದಾಗೆ ಇದನ್ನು ಕೂಡ ತಿನ್ಬೇಕು, ಸವಿಬೇಕು ಅಂತ ಹೇಳಿದ್ರೆ ತಾಳ್ಮೆ ಬೇಕು. ಓಕೆ, ಇದು ತಣ್ಣಗಾಗ್ತಾ ಇರುತ್ತೆ, ಆಮೇಲೆ ಅದನ್ನ ಸೆಟ್ ಮಾಡೋದಕ್ಕೆ ಇಡೋಣ. ಸೊ ಲಾಸ್ಟ್ ಟೈಮ್ ಬಂದಾಗ ನೀವು ಸ್ವಲ್ಪ ಈ ಚುಟುಕು, ಈ ಬರವಣಿಗೆ ಎಲ್ಲ ಇದೆ ಅಂತ ಹೇಳಿದ್ರಿ. ಸೊ ಈ ಸರಿ ಏನು ಹೊಸತ್ತು ಮಾಡಿದಿರಿ? ಒಂದು ಮೈಸೂರಿನಲ್ಲಿ ಶ್ರೀ CV ಗೋಪಿನಾಥ್ ಅಂತ ಇದ್ದಾರೆ. ಅವರು ಓಂ ಬಗ್ಗೆ, ಓಂ ಅನ್ನೋ ಪದದ ಮಹತ್ವ, ಅದರ ಬಗ್ಗೆ ಎಲ್ಲಾ ಭಾಷೆಗಳಲ್ಲೂ ಕ್ಯಾಸೆಟ್ ಇದೆ. ಅದರಲ್ಲಿ ನಮ್ಮ ತುಳು ಭಾಷೆಗೆ ನಾನೇ ಧ್ವನಿ ಕೊಟ್ಟಿರೋದು. ಓಕೆ ಓಕೆ, ದಯವಿಟ್ಟು ಕೇಳಿ, ತುಂಬಾ ಚೆನ್ನಾಗಿದೆ. ಓಕೆ, ಸೊ ಅದರಲ್ಲಿ ಏನಾದ್ರೂ 1-2 ಸ್ವಲ್ಪ ಸಾಲು ಹೇಳೋದಕ್ಕೆ ಆಗ್ಬೋದಾ? ಅದೇ, ಓಂ ಅಂದ್ರೆ ಓಂ ಯಾವಾಗ ಹುಟ್ಟು, ಓಮಿನ ಮಹತ್ವ ಏನು, ಓಂ ಅಂತ ನಾವ್ ಯಾಕೆ ಉಚ್ಚಾರಣೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಓಕೆ, ಸೊ ನೀವು ಅದನ್ನ ತುಳುವಿಗೆ ಅನುವಾದ ಮಾಡಿ ಹೇಳಿದ್ದೀರಿ, ಧ್ವನಿಯನ್ನ ಕೊಟ್ಟಿದ್ದೀರಿ. ಹೌದು ಹೌದು. ಓಕೆ, ಇದಾಗ್ಲೇ ತಣ್ಣಗಾಗ್ತಾ ಬಂತು, ಬೌಲ್ಗೆ ಹಾಕೊಳ್ಳೋಣ. ತಗೊಳ್ಳಿ, ಸರ್ವ್ ಮಾಡಿ. ಇದೀಗ ತಣ್ಣಗಾಗಿದೆ. ಇನ್ನೂ ತಣ್ಣಗಾಗಬೇಕು ಅದು. ಹೌದು ಅಲ್ಲ? ಹೌದು ಹೌದು. ಓಕೆ, ಯಾಕಂದ್ರೆ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ತಣ್ಣಗಾಗಬೇಕಲ್ಲ. ಈಗ ಇನ್ನೊಂದಕ್ಕೂ ಹಾಕೊಂಡ್ವಾ? ಅಂದ್ರೆ ನನಗೊಂದು ನಿಮ್ಗೊಂದು ಬೇಕಲ್ಲ? ಖಂಡಿತ. ಸೊ ಬೇಗ ಸೆಟ್ ಮಾಡಬೇಕು ಅಂದ್ರೆ ಒಂದು ಚಿಕ್ಕದ್ರಲ್ಲಿ ಹಾಕೊಂಡ್ರೆ ಬೇಗ ಸೆಟ್ ಆಗೋದು, ಇದಿದ್ರೆ ಇದಿಷ್ಟು ಸೆಟ್ ಆಗುವ ಟೈಮ್ ತಗೊಳ್ಳೋದು. ಹೌದು ಹೌದು. ಈಗ ಇದಿಷ್ಟು ಹಾಕಿದ್ಮೇಲೆ ಈ ಗಂಜಿದ್ದು ಸ್ವಲ್ಪ ಭಾಗ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ಅಲಂಕಾರಕ್ಕೆ ಹಾಕೋಣ. ಇದು ಮಧ್ಯ ಮಧ್ಯದಲ್ಲಿ ಪುಡಿಂಗ್ ತಿನ್ನುವಾಗ ಸಿಕ್ಕಿದ್ರೆ ಚೆನ್ನಾಗಿ ಮಧ್ಯದಲ್ಲಿ ಸಿಗ್ತಾ. ಹೌದು. ಪುಡಿಂಗ್ 3/4 ಭಾಗ ರೆಡಿ ಆಗಿದೆ. ಈಗ ಇದನ್ನ ಆರಿದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಬಿಡಿ, ತಿನ್ನೋಕೆ ರೆಡಿ ಆಗಿರುತ್ತೆ. ಸೊ ಹಾಗಾದ್ರೆ ಬೇಗ ಸೆಟ್ ಆಗಬೇಕು ಅಂದ್ರೆ ಫ್ರೀಜರ್ ಅಲ್ಲಿ ಇಡಬೇಕು. ಹೌದು ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಎರಡನ್ನು ಕೂಡ ಮತ್ತೆ ಫ್ರೀಜರ್ ಅಲ್ಲಿ ಇಡ್ತೀನಿ. ಥ್ಯಾಂಕ್ ಯು. ಸೊ ಬಿಸಿಲಿನ ಬೇಗೆಗೆ ತಂಪಾಗಿ ಸವಿಬೇಕು ಅಂತ ಹೇಳಿದ್ರೆ ಪುಡ್ಡಿಂಗ್, ಅದರಲ್ಲೂ ಕೂಡ ಎಳನೀರಿನ ಪುಡ್ಡಿಂಗ್ ತಯಾರಾಗಿದೆ. ಸೊ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಳನೀರು ಪುಡ್ಡಿಂಗ್ ತಯಾರಿಸುವ ವಿಧಾನ: ಮೊದಲು ಅರ್ಧ ಲೀಟರ್ ದಪ್ಪನೆ ಹಾಲನ್ನು 2-3 ಚಮಚ ಸಕ್ಕರೆ ಹಾಕಿ ಕುದಿಸಿ. ಇನ್ನೊಂದೆಡೆ 10 ಗ್ರಾಂ ಚೈನಾ ಗ್ರಾಸನ್ನು 1 ಕಪ್ ಬಿಸಿ ನೀರಿನಲ್ಲಿ ನೆನೆಸಿಡಿ. ನಂತರ 1 ಕಪ್ ಎಳನೀರಿನ ಗಂಜಿಯನ್ನು ನುಣ್ಣಗೆ ರುಬ್ಬಿಕೊಂಡು ಕುದಿಯುತ್ತಿರುವ ಹಾಲಿಗೆ ಸೇರಿಸಿ. ಆನಂತರ 1 ಕಪ್ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸಿ ಕುದಿಸಿಕೊಳ್ಳಿ. ಸ್ವಲ್ಪ ಕುದಿ ಬಂದ ನಂತರ ನೆನೆಸಿದ ಚೈನಾ ಗ್ರಾಸನ್ನು ಸೋಸಿಕೊಂಡು ಹಾಲಿಗೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ 1-2 ನಿಮಿಷ ಬೇಯಿಸಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಫ್ರೀಜರ್ನಲ್ಲಿ ಅರ್ಧ ಗಂಟೆಗಳ ಕಾಲ, ಇಲ್ಲದಿದ್ದಲ್ಲಿ ಫ್ರಿಡ್ಜ್ನಲ್ಲಿ 2 ಗಂಟೆಗಳ ಕಾಲ ಇಟ್ಟು ತಣಿಯಲು ಇಡಿ. ಈಗ ಚಿಲ್ಡ್ ಎಳನೀರಿನ ಪುಡ್ಡಿಂಗ್ ತಯಾರು. ಸೊ ಪುಡ್ಡಿಂಗ್ ಅಂತೂ ಚಿಲ್ ಆಗ್ತಾ ಇದೆ. ಸೊ ಅದು ತಣ್ಣಗಾಗಿ ಸೆಟ್ ಆಗೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆರ್ ಡೈಲಿ ಬ್ರೆಡ್ ಅಂಡ್ ಆರ್ ಡೈಲಿ ಫುಡ್. ಸೊ ಪುಡ್ಡಿಂಗ್ ಚಿಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ, ಚಿಲ್ಡ್ ಐಟಮ್ ಅಥವಾ ಏನು, ಬನ್ನಿ ಕೇಳೋಣ.
ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಈಗ ಬೇಸಿಗೆಲ್ಲ ತಣ್ಣಗೆ ಬೇಕು ಅಂತ ಹೇಳಿದ್ರಿ, ಪುಡಿಂಗ್ ಮಾಡಿದ್ವು. ಈಗ ಟೀ ಜೊತೆ ಬಿಸಿ ಬಿಸಿ ಟೀ ಜೊತೆ ಒಂದು ಸ್ನಾಕ್ಸ್ ಮಾಡೋಣ. ಟೀ ಟೈಮ್ ಸ್ನಾಕ್. ಹೌದು ಹೌದು, ಅವರೇ ಕಾಳಿನ ಬೇಳೆ ಮಾಡಿ ಅದರಲ್ಲಿ ಒಂದು ಮಿಕ್ಸ್ಚರ್ ಮಾಡೋಣ. ಅವರೇ ಬೇಳೆಯ ಮಿಕ್ಸ್ಚರ್. ಹೌದು. ಸ್ಟಾರ್ಟ್ ಮಾಡೋಣ. ಎಸ್. ಇದಕ್ಕೆ ಒಂದು ಸ್ಟವ್ ಹತ್ತಿಸ್ಬಿಟ್ಟು ಒಂದು ಬಾಣಲಿ ಇಡಿ. ಯಾವುದಕ್ಕೆ? ಏನು ಅದನ್ನ ಡೀಪ್ ಫ್ರೈ ಮಾಡೋಣ ಬೇಳೆ. ಹೌದು ಹೌದು. ಇದಕ್ಕೆ ಎಣ್ಣೆ ಹಾಕಿ, ಅಂದ್ರೆ ಎಣ್ಣೆ ಕೂಡ ಹಾಕ್ಲೇಬೇಕು. ಹಾಗೆ ನಮ್ಮ ಕಿಚನ್ ಅಲ್ಲಿ ಬಳಸುವಂತ ಎಣ್ಣೆ ಅಂತ ಹೇಳಿದ್ರೆ ಅದುವೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ನೋಡಿದ್ದು ಅವರೆಕಾಳು ಹೀಗಿರ್ತದೆ ನೋಡಿ, ಹೀಗಿರ್ತದೆ. ಇದು ಹಸಿ ಅವರೆಕಾಳು. ಇದನ್ನ ಈ ರೀತಿ ಬಿಡಿಸಿದಾಗ ಈ ತರ ಹಸಿ ಕಾಳು ಸಿಗ್ತದೆ ಒಳಗಡೆ. ಸೊ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ನೀರೊಳಗಡೆ ಹಾಕಿ ಒಂದು 6-7 ಗಂಟೆಗಳ ಕಾಲ ನೆನೆ ಹಾಕ್ಬೇಕು. ಆ ಕಾಳು ಚೆನ್ನಾಗಿ ನೆನಿಬೇಕು. ಯಾಕಂದ್ರೆ ಅದರದ್ದು ಸಿಪ್ಪೆ, ಚಿತಕದ ಅವರೆ ಬೇಳೆ ಅಂತಾರೆ ಇದಕ್ಕೆ. ನೀರಲ್ಲಿ ನೆನೆದಾಗ ಅದು ಈ ತರ ಮಾಡಿದಾಗ ನೋಡಿ, ಈ ಸಿಪ್ಪೆ ಬೇರೆ ಆಗ್ತದೆ, ಒಳಗಡೆದ್ದು ಬೇಳೆ ಸಿಗ್ತದೆ. ಇಚ್ಕಿದ ಬೇಳೆ ಅವರೆಕಾಳು ಈ ತರ. ಆಮೇಲೆ ಇದನ್ನ ಚಿತಿಕಿದ ಮೇಲೆ ಈ ತರ ಒಂದು ಮಲ್ಬಟ್ಟೆನಲ್ಲಿ ಹಾಕ್ಬಿಟ್ಟು ತಕ್ಷಣ ಎಣ್ಣೆ ಒಳಗಡೆ ಹಾಕ್ಬಾರ್ದು. ಅದರ ಮೇಲ್ಗಡೆ ಇರುವಂತ ನೀರಿನ ಅಂಶ ಹೋಗ್ಬೇಕು. ಇದನ್ನ ಫ್ಯಾನ್ ಹಾಕ್ಬಿಟ್ಟು ಎಲ್ಲ ಆರಿಸ್ಬೇಡಿ, ಯಾಕಂದ್ರೆ ಅದು ತುಂಬಾ ಕಟುಕಲಾಗತ್ತೆ, ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಈ ತರದ ಬಟ್ಟೆನಲ್ಲಿ ಈ ತರ ಸ್ವಲ್ಪ ಮೇಲ್ಗಡೆ ತೇವಾಂಶ ಹೋಗೋವರೆಗೂ ಮುಚ್ಚಿಟ್ರೆ, ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು. ಫ್ಯಾನ್ ಅಡಿಯಲ್ಲಿ ಹಾಗೆ ನಾವು ನೆನೆಸಿ ಎಲ್ಲ ಬಿಚ್ಚಿಟ್ಟು ಅದನ್ನ ತೆಗೆದಿಟ್ಟು ಡ್ರೈ ಆಗೋದಕ್ಕೆ ಬಿಡಬಾರ್ದು. ತುಂಬಾ ಕಟುಕಲಾಗ್ಬಿಡತ್ತೆ ಅದು ಒಣಗಿದ ಮೇಲೆ ಎಣ್ಣೆಗೆ ಹಾಕ್ಬಿಟ್ರೆ. ಸೊ ಅದರ ಬದಲು ಈ ತರ ಒಂದು ಬಟ್ಟೆ ಒಳಗಡೆ ಹಾಕೊಂಡ್ಬಿಟ್ಟು ಅದರ ಮೇಲ್ಗಡೆ ಇರುವ ನೀರಿನ ಅಂಶ ಮಾತ್ರ ಹೋಗ್ಬೇಕು. ಈಗ ಇದು ಫ್ರೈ ಮಾಡೋಕೆ ರೆಡಿ ಇದೆ. ಒಳ್ಳೆ ಗ್ಲೇಸಿ ಇದು ಟೆಕ್ಸ್ಚರ್ ಅದು ಕೂಡ ಬಂದಿದೆ. ಹೌದು, ಎಷ್ಟು ಒಳ್ಳೆ ಗ್ಲೇಸ್ ಇದೆ. ಹೌದು, ಸೂಪರ್. ಸೊ ಫ್ರೆಶ್ ಅವರೆಕಾಳು ಗೊತ್ತಾಗ್ತಾ ಇದೆ ಇದು. ಹೌದು, ಅಷ್ಟು ಫ್ರೆಶ್ ಇದೆ ಅಂತ. ಈ ಮಿಕ್ಸ್ಚರ್ಗೆ ಮಾಡುವಾಗ ಈ ರೀತಿಯಾಗಿ ಬೇಳೆ ಮಾಡ್ಕೋಬೇಕು, ಕಾಳಲ್ಲಿ ಆಗಲ್ಲ. ಎಣ್ಣೆ ಕೂಡ ಬಿಸಿ ಆಗಿದೆ, ಹಾಕೊಳ್ಳೋದಾ? ಒಂದು ಹಾಕಿ ನೋಡೋಣ. ಎಸ್, ಕಾದಿದೆ. ಇದಕ್ಕೆ ಒಂದೊಂದೇ ಹಿಡಿ ಹಾಕ್ಬಿಟ್ಟು ಕಾಯಿಸ್ಬೇಕು. ಕೊಡಿ, ಅದ್ರ ಮೇಲ್ಗಡೆ ಇಡೋಣ. ಇದ್ರ ಮೇಲೆ ಹಾಕಿ ಈ ಥರನೂ ಕಾಯಿಸ್ಬೋದು. ಇದು ತೆಗಿಯೋಕೆ ಸುಲಭ ಆಗುತ್ತೆ. ತುಂಬ ಕಾದು ಹೋಗಲ್ಲ. ಇಲ್ಲ. ಸಾಮಾನ್ಯವಾಗಿ ಅವರೆಕಾಳು ಮುಗಿಯೋ ಸೀಸನ್ನಲ್ಲಿ ಎಲ್ಲರ ಮನೆಯಲ್ಲೂ ಈ ಚೌಚೌ ಇರ್ತದೆ. ಆಮೇಲೆ ಕೆಲವರಿಗೆ ಅವರೆಕಾಳು ಇಷ್ಟ ಆಗಲ್ಲ ಅಲ್ಲ, ಅವರೆಲ್ಲ ಚೌಚೌ ಇಷ್ಟಪಡ್ತಾರೆ. ಸ್ವಲ್ಪ ಕೆಂಬಣ್ಣಕ್ಕೆ ಬರಬೇಕಿದು. ಓಕೆ. ತುಂಬ ಫ್ರೈ ಮಾಡಬಾರ್ದು, ಕಪ್ಪಗೆ ಆಗುವಾಗೆ. ಸೊ ಈ ಹದಕ್ಕೆ. ಸೊ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ಹೌದು. ಈ ಒಂದು ಹಿಡಿ ಹಾಕಿದಾಗ ಕೆಳಗಡೆ ಹೋಗ್ತದೆ ನೋಡಿ ಬೇಳೆ. ಇದು ಫ್ರೈ ಆಗ್ತಾ ಈ ಗುಳ್ಳೆಗಳೆಲ್ಲ ಮುಗಿತದೆ. ಗುಳ್ಳೆಗಳೆಲ್ಲ ನಿಂತೋದ್ಮೇಲೆ ಅವು ಮೇಲ್ಗಡೆ ತೇಲೋಕೆ ಶುರು ಮಾಡುತ್ತಲ್ಲ, ಆವಾಗ ರೆಡಿ ಇದೆ. ಹೌದು. ಒಂದ್ಸರಿ ನಮ್ಮ ಟಿವಿನಲ್ಲಿ ಅವರೆಕಾಳು ಸೀಸನ್ ಅಲ್ಲಿ ಮಾಡುವಂತ ತಿಂಡಿಗಳೇ ತೋರಿಸ್ಬಿಡಿ. ಆವಾಗಂತ ಅಂದ್ರೆ ನಮ್ಗೆ ಇಲ್ಲಿ ಬರುವಂತ ಅತಿಥಿಗಳು ಅದೆಷ್ಟೋ ಜನ ಬೇರೆ ಕಡೆ ಅಂದ್ರೆ ಹಾಸನ್, ಬ್ಯಾಂಗ್ಳೂರ್, ಬೇರೆ ಕಡೆಯಿಂದ ಬರ್ತಾರೆ. ಸೊ ಅವರೆಲ್ಲ ಅವರೆಕಾಳಿಂದ ಯಾವ ರೀತಿಯಾದಂಥ ಎಲ್ಲ ಡಿಶಸ್ ಮಾಡ್ಬೋದು ಎಲ್ಲವನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಆಗಿರಲಿಲ್ಲ. ಸೊ ಮಿಕ್ಸ್ಚರ್, ಸೊ ಅವರೆಕಾಳಿಂದ ಕೂಡ ಮಿಕ್ಸ್ಚರ್ ಆಗುತ್ತೆ ಅಂತ. ಎಷ್ಟು ಕರೆಕ್ಟಾಗಿ ಬಂದಿದೆ ಅಲ್ಲ. ಹೌದು, ಅದೇ ಕಲರ್ ಇರಬೇಕು. ಗೋಲ್ಡನ್ ಬ್ರೌನ್ ಬಂದ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಆಕ್ಚುಲಿ ಇದು ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಬಂದ್ರೆ ಸೊನೆ ಇರ್ತದೆ, ಚಳಿಗಾಲ ಅಲ್ಲಾಗ ಆ ಮಂಜು ಬೀಳ್ತಾ ಇರ್ತದಲ್ಲ, ಸೊನೆನೂ ಇರ್ತದೆ, ಇದ್ರೊಳಗಡೆ ಹುಳನೂ ಇರ್ತದೆ. ಬಾಕಿ ಟೈಮಲ್ಲಿ ಸಿಗುವಂತ ಅವರೆಕಾಳಲ್ಲಿ ಸೊನೆ ಇರೋದಿಲ್ಲ. ಬಟ್ ಈ ಚಳಿಗಾಲದಲ್ಲಿ ಬರುವಾಗ ಫ್ರೆಶ್ ಅದು ಅವಾಗ ತುಂಬಾ ಆರಾಮ್ಸೆ ತೆಗಿಯುವಂಥದ್ದಲ್ವಾ? ಹೌದು. ಆವಾಗ ಹುಳ ಎಲ್ಲ ಕಮ್ಮಿ ಅಲ್ವಾ? ಹೌದು.
ಆ ಮಂಜು ಬಿದ್ದರೆ ಹುಳ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಸೊನೆ ಬೀಳ್ತದೆ. ಇದು ರೆಡಿ ಇದೆ, ರೆಡಿ ಆಯಿತು, ತೆಗೆದು ಬಿಡೋಣ. ಡನ್. ಇದನ್ನೊಂದು ಬೌಲ್ಗೆ ಹಾಕ್ಬಿಡೋಣ. ತಗೊಳ್ಳಿ. ಈಗ ಉಳಿದ ಪದಾರ್ಥಗಳು ಕಡಲೆಕಾಯಿ ಬೀಜ, ಎಲ್ಲವನ್ನು ಕೂಡ ಅದೇ ರೀತಿ ಫ್ರೈ ಮಾಡಬೇಕು. ಹೌದೌದು. ಸೊ ಕ್ರಿಸ್ಪ್ ಆಗೋವರೆಗೂ ಇದನ್ನ ಫ್ರೈ ಮಾಡಿ, ಕೆಮ್ಮಣ್ಣ ಬರುವವರೆಗೂ. ಅದರ ಸಿಪ್ಪೆ ಹೊಡಿತದೆ ನೋಡಿ, ಪಟ್ ಪಟ್ ಅಂತ ಶಬ್ದ ಬರುತ್ತಲ್ಲ. ಸೊ ಸಾಕು, ಇಷ್ಟಾದ್ರೆ ಸಾಕು. ಓಕೆ, ಕರೆಕ್ಟ್ ಆಗಿದೆ. ಅದಕ್ಕೆ ಹಾಕೊಳ್ಳೋದಾ ಬೇರೆ? ಇದಕ್ಕೆ ಹಾಕೋಣ. ಸರಿ. ಈಗ ಗೋಡಂಬಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣವೇ ಆಗುತ್ತೆ. ಹೌದು, ಇದರ ಮೊದಲನೇ ಹಂತದ ಕೆಲಸನೇ ಅದು. ಏನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಡುವಂತದ್ದು. ಕೊಬ್ಬರಿ. ಸೊ ಒಣ ಕೊಬ್ಬರಿ ಆಗ್ಬೇಕಾ? ಹೌದು, ಒಣ ಕೊಬ್ಬರಿ ಚೂರು. ಇದಾದ್ಮೇಲೆ ಸ್ವಲ್ಪ ಅವಲಕ್ಕಿ. ಬೇಕಾದ್ರೆ ಮಾತ್ರ ಅವಲಕ್ಕಿ ಹಾಕೋಬಹುದು, ಇಲ್ಲದೆ ಇದ್ರೆ ಇಷ್ಟೇ ಸಾಕಾಗತ್ತೆ. ಹುರಿಗಡ್ಲೆ ಹಾಕೋದು. ಕೆಲವರಿಗೆ ಬರೀ ಅವರೇ ಬೇಳೆ ತಿನ್ಬೇಕಲ್ಲ ಅಂತ ಅನ್ಸೋದಾದ್ರೆ ಸ್ವಲ್ಪ ಅವಲಕ್ಕಿನೂ ಹಾಕ್ಬಹುದು. ದಪ್ಪ ಅವಲಕ್ಕಿ ಹಾಕ್ಬೇಕು. ಇನ್ನೊಂದು ಪೇಪರ್ ಅವಲಕ್ಕಿ ಬರುತ್ತೆ, ಅದು ಹಾಕಬಾರ್ದು. ದಪ್ಪ ಅವಲಕ್ಕಿ ಮಾತ್ರ. ಸೊ ಇದನ್ನ ತೊಳಿಬೇಕು ಅಂತ ಏನು ಇಲ್ಲ? ಇಲ್ಲ, ಹಾಗೆ ಹಾಕೋದು. ಹೌದು. ಅಂದ್ರೆ ನಾವು ಅವಲಕ್ಕಿ ಚಿತ್ರಾನ್ನ ಇದೆಲ್ಲ ಮಾಡ್ಕೊಳ್ಳುವಾಗ ಅದನ್ನ ಸ್ವಲ್ಪ ನೆನೆಸಿ ಮತ್ತೆ ಮಾಡ್ತೀವಿ. ಹೌದು, ನೆನೆಯಕ್ಕೋಸ್ಕರ ನಾವು ನೀರಲ್ಲಿ ಸ್ವಲ್ಪ ತೊಳಿತೀವಿ. ಸೊ ಈಗ ಕರಿಬೇವು ಸೊಪ್ಪು. ಸ್ಟವ್ ಆಫ್ ಮಾಡಿಬಿಡಿ ಸುಕನ್ಯಾ. ಈಗ ಇದಕ್ಕೆ ಹುರಿಗಡ್ಲೆ. ಇದು ಹುರಿದಿರೋದ್ರಿಂದ ಮತ್ತೆ ಬಿಸಿ ಮಾಡುವಂತ ಅವಶ್ಯಕತೆ ಏನು ಇರೋದಿಲ್ಲ. ಇದನ್ನ ಹಾಗೆ ಹಾಕೋಣ ಬಿಸಿಯ ಮೇಲೆ. ಇದು ಇಷ್ಟು ಮಾಡಿ ಆಯ್ತಲ್ಲ, ಇದಕ್ಕೆ ನಾವು ಉಪ್ಪು ಮತ್ತೆ ಖಾರ ಹಾಕ್ಲೇಬೇಕು. ಸ್ವಲ್ಪ ಉಪ್ಪು ಮತ್ತೆ ಖಾರ ಹಾಕಿ ತೆಗೆದಿಡೋದಾ? ಸೊ ಇದರ ಕೆಲಸ ಮುಗಿತಿಲ್ಲಿ. ಸೊ ಎಲ್ಲ ಫ್ರೈ ಆದ ನಂತರ ಜಾಗ್ರತೆಯಲ್ಲಿ ದೂರದಲ್ಲಿ ಇಟ್ಕೊಳ್ಳೋದು. ಹೌದೌದು. ಎಸ್. ನೆಕ್ಸ್ಟ್ ಇನ್ನು ಈಗ ತಿಂಡಿ ರೆಡಿ ಆದಾಗ ಅದರ ಕಡೆ ಎಲ್ಲ ಗಮನ ಇರೋದಿಲ್ಲ ಅಲ್ವಾ, ಅದಕ್ಕೆ ಆ ಕೆಲಸ ಮೊದಲು ಮಾಡಬೇಕು. ಈಗ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಉಪ್ಪು ಸಾಕಾಗ್ತದೆ. ಓಕೆ. ಮೆಣಸಿನಕಾಯಿನ ಪುಡಿ. ಸೊ ಒಣ ಮೆಣಸಿನ ಪುಡಿ. ಸೊ ಅರುಣಾ ಮಸಾಲೆಯವರ ರೆಡ್ ಚಿಲ್ಲಿ ಪೌಡರ್. ಖಾರ ಹೇಗೆ ಹಾಕ್ಬೇಕಾ? ಸಾಕು. ನಿಮ್ಗೆ ಖಾರ ತುಂಬಾ ಇಷ್ಟ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಹುದು, ಇಲ್ಲದಿದ್ರೆ ಸಾಕು. ಸಾಕು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನಕಾಯಿ ಪೌಡರ್ ಮತ್ತೆ ಒಂದು 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪೌಡರ್. ಜೀರಾ ಪೌಡರಾ? ಸೊ ಅರುಣಾ ಜೀರಾ ಪೌಡರ್ ಸಾಕಾಗ್ತದೆ. ಸೂಪರ್ಬ್ ಆಗಿರುವಂಥ ಇದು ಮಿಕ್ಸ್ಚರ್ ತಯಾರಾಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯೂಶಲಿ ಪ್ಯಾಕ್ಡ್ ಹಾಗೆ ನಾವು ತರ್ತೀವಿ, ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬಹುದು. ತುಂಬಾ ಸುಲಭ ಕೂಡ. ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಅತಿ ವೇಗವಾಗಿ ಕೂಡ ಆಗುತ್ತೆ. ಹೌದು. ಈಗ ಚೌಚೌ ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೋಣ. ಗರಿ ಗರಿಯಾದಂತಹ ಅವರೇ ಬೇಳೆ ಮಿಕ್ಸ್ಚರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ತಣ್ಣಗಾದ್ಮೇಲೆ ಇದನ್ನ ನಾವು ಇದಕ್ಕೆ ಹಾಕೊಳ್ಬೋದಲ್ಲ? ಹೌದು. ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದು. ಡಬ್ಬದಲ್ಲೆಲ್ಲ ಹೊಟ್ಟೆಗೆ ಹಾಕ್ಬೇಕು, ಆಮೇಲೆ ಡಬ್ಬಕ್ಕೆ ಹಾಕಿ. ಕರೆಕ್ಟ್. ಸೊ ಯಾರಾದ್ರೂ ಅಂದ್ರೆ ತುಂಬಾ ಮಾಡ್ಕೊಂಡ್ರೆ ಫಸ್ಟ್ ಡಬ್ಬದಲ್ಲಿ ಹಾಕಿಟ್ಕೊಂಡು ಅದು ಮಾಡ್ತಾ ಮಾಡ್ತಾ ಹಾಗೆ ಹೋಗ್ತಾ ಇರುತ್ತೆ. ಅದು ಹೇಳ್ಬೇಕಂತಿಲ್ಲ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ತಂಪಾದ ಪಾನೀಯ ಜೊತೆಗೆ ಈ ಒಂದು ಮಿಕ್ಸ್ಚರ್ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ.
ಸೊ ಅವರೇ ಬೇಳೆ ಮಿಕ್ಸ್ಚರ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅವರೇ ಬೇಳೆಯ ಮಿಕ್ಸ್ಚರ್ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಅವರೆಕಾಳನ್ನು ಇಚುಕಿ ಬೇಳೆಯನ್ನು ತೆಗೆದಿಟ್ಟು ತೆಳು ಶುಭ್ರ ಬಟ್ಟೆಯಲ್ಲಿ ಹಾಕಿ ತೇವಾಂಶವನ್ನು ತೆಗೆಯಿರಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದು ಮುಷ್ಟಿ ಬೇಳೆಯನ್ನು ಹಾಕಿ ಕೆಂಪಗಾಗುವವರೆಗೂ ಕರೆದಿಟ್ಟುಕೊಳ್ಳಿ. ನಂತರ ಕಡಲೆಕಾಯಿ, ಗೋಡಂಬಿ ಬೀಜ, ಒಣ ಕೊಬ್ಬರಿ ಚೂರು, ದಪ್ಪ ಅವಲಕ್ಕಿ, ಕರಿಬೇವು ಎಲ್ಲವನ್ನೂ ಪ್ರತ್ಯೇಕವಾಗಿ ಹಾಕಿ ಹುರಿದಿಟ್ಟುಕೊಳ್ಳಿ. ಬಳಿಕ 1 ಕಪ್ ಪುಟಾಣಿ ಕಾಳು, ರುಚಿಗೆ ಅನುಸಾರವಾಗಿ ಉಪ್ಪು, ಅರುಣ ಮೆಣಸಿನ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಈಗ ಗರಿಗರಿಯಾದ ಅವರೇ ಬೇಳೆಯ ಮಿಕ್ಸ್ಚರ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ ಚಿಲ್ಡ್ ಪುಡ್ಡಿಂಗ ಅಥವಾ ಇದು ಮಿಕ್ಸ್ಚರ್? ಎಸ್ ಮಿಕ್ಸ್ಚರ್ ಬಿಸಿ ಬಿಸಿ ಆದ ನಂತರ ಕೋಲ್ಡ್ ಚೆನ್ನಾಗಿರುತ್ತೆ. ಹೌದು, ಫಸ್ಟ್ ಮಿಕ್ಸ್ಚರ್ ತಿಂದು ನೋಡಿ. ಹಾಂ, ತಿಂದ್ಬಿಟ್ಟು ಹೇಳಿ ಹೇಗಿದೆ. ತಗೊಳ್ಳಿ ನೀವು ಸಹ ಹಾಕ್ಲಾ? ತಗೊಳ್ಳಿ. ಸೊ ಐ ಗೆಸ್ ಐ ಟೇಕ್ ಇಟ್ ಲೈಕ್ ದಿಸ್. ಇಲ್ಲ, ಹಾಗೆ ತಿಂದ್ರೇನೆ ಚಂದ ಅದು. ಸ್ವಲ್ಪ ಸ್ವಲ್ಪ ಹಾಗೆ ಬಾಯಿಗೆ ಹಾಕೊಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಈ ಥರ ಎಲ್ಲ ಸಿಗುವಾಗ ಒಂದೊಂದನೇ ಹೆಕ್ಕಿ ತಿನ್ನೋದೊಂದು ಮಜಾನೇ ಬೇರೆ ಅಲ್ಲ? ಹೌದು ಹೌದು. ಕೈಗೆ ಸ್ವಲ್ಪ ಹಾಕೊಂಡು ಒಂದೊಂದೇ ಹಾಗೆ ತಿನ್ನೋದು. ಹೌದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಮಾಡಿ ಯಾವಾಗೆಲ್ಲ ಮನಸ್ಸು ಬರುತ್ತೆ, ಟಿ ವಿ ನೋಡುವಾಗ, ಮಳೆ ಬಂದಾಗಂತೂ ಹೇಳಿ ಅನಿಸಿದ್ದು. ಟಿ ವಿ ಎಲ್ಲ ನೋಡುವಾಗ ಕುತ್ಕೊಂಡು ತಿಂತಾ ಇದ್ರೆ ಹೇಗೆ ಖಾಲಿ ಆಯ್ತು ಅಂತಲೇ ಗೊತ್ತಾಗಲ್ಲ. ಹೌದು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಅದರಲ್ಲೂ ಕೂಡ ಎಷ್ಟು ನೀಟಾಗಿ ಎಲ್ಲವೂ ಕೂಡ ಕರೆಕ್ಟಾಗಿ ಫ್ರೈ ಆಗಿದೆ, ತುಂಬ ಚೆನ್ನಾಗಿದೆ. ಪ್ಯಾಕ್ಗಿಂತ ಇದು ಸೂಪರ್. ಥ್ಯಾಂಕ್ ಯು, ವೆರಿ ನೈಸ್. ಸೊ ಪುಡ್ಡಿಂಗ್ ಇದು ವೇಟ್ ಮಾಡ್ತಾ ಇದೆ, ಸೆಟ್ ಆಗಿದೆ, ವೇಟ್ ಕೂಡ ಮಾಡ್ತಾ ಇದೆ. ಹೌದಾ? ಸೊ ನೋಡೋಣ. ತಗೊಳ್ಳಿ. ವಾವ್. ಸೊ ಪುಡ್ಡಿಂಗ್ ಅಂದರೆ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಹೌದು, ಕಟ್ ಮಾಡುವಾಗ ಆ ಥರ ಇರಬೇಕು. ಜೆಲ್ಲಿ ಥರನೂ ಇದೆ, ಒಳ್ಳೆ ಟೆಕ್ಸ್ಚರ್ ಬಂದಿದೆ. ವಾವ್, ಸೂಪರ್, ಚೆನ್ನಾಗಿದೆಯಾ? ಆಸಮ್, ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಯೂಶ್ವಲಿ ನಾವು ಐಸ್ ಕ್ರೀಮ್ಸ್ ಅಂತ ಜಾಸ್ತಿ, ಈಗ ಮಳೆ ಇದು ಸೆಕೆ ಬಂತು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕ್ರೇವಿಂಗ್ ಜಾಸ್ತಿ. ಹೌದು. ಸೊ ಏನಾದರೂ ಈ ಥರ ತಿನ್ನಬೇಕು. ಬಟ್ ಇದು ತುಂಬ ಚೆನ್ನಾಗಿತ್ತು, ತಂಪೂ ಆಯಿತು. ಸೊ ಈ ಐಸ್ ಕ್ರೀಮ್ ತಿಂದಾಗೂ ಕೂಡ ಆಯಿತು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ಲೈಟ್ ಸ್ವೀಟ್, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ತುಂಬ ಮಧ್ಯದಲ್ಲಿ ಆ ಗಂಜಿದು ಒಂದು ಚಿಕ್ಕ ಚಿಕ್ಕ ಬೈಟ್ಸ್ ಇವಾಗ ಇನ್ನೂ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಎರಡು ಕೂಡ ಯೂನಿಕ್ ರೆಸಿಪೀಸ್. ಸೊ ಥರಲಿ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಕರೆದು ನಮ್ಮ ಟಿ ವಿಯವರು ಈ 2 ತಿಂಡಿನ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಹಾಗೆಯೇ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ನಿಮಗೆ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇರಿ, ಹಾಗೆ ಇಂಥ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಸೂಪರ್ಬ್ ರೆಸಿಪಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ತಂಪಾದ ಪಾನೀಯ ಅಲ್ಲ, ಹಾಗೆ ಪುಡ್ಡಿಂಗ್, ವಾವ್ ಸೂಪರ್ಬ್ ಆಗಿತ್ತು. ಯಾವಾಗೆಲ್ಲ ಮನಸ್ಸು ಬರುತ್ತೆ ಹಾಗೇ ಫ್ರಿಜ್ಗೆ ಹೋಗಿ ಸ್ವಲ್ಪವೇ ಹಾಕ್ಕೊಂಡು ನಾವು ಇದನ್ನು ಸವಿತಾ ಇರ್ಬೋದು. ಆ್ಯಂಡ್ ಮಿಕ್ಸ್ಚರ್ ಮನಸ್ಸು ಬಂದಾಗೆಲ್ಲ ಡಬ್ಬದಲ್ಲಿ ತೆಗೆದು ಸ್ವಲ್ಪ ಕೈಗೆ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ಮಜಾನೇ ಬೇರೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ಮ ಫ್ಯಾಮಿಲಿ ಹೆಲ್ತ್ನ
ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.